ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರವಾಗಿ ಆರಂಭಗೊಂಡಿರುವ ಆಕ್ರೋಶ ಇನ್ನೂ ನಿಂತಿಲ್ಲ. ಎಸ್.ಟಿ. ತಮ್ಮಯ್ಯಗೆ ಟಿಕೆಟ್ ನೀಡಿದರೆ ನಾವು ಬೆಂಬಲಿಸುವುದಿಲ್ಲ ಎಂದು ಚಿಕ್ಕಮಗಳೂರು ಮುಸ್ಲಿಂ ಅಸೋಸಿಯೇಷನ್ ಎಚ್ಚರಿಕೆ ನೀಡಿದೆ. ಎಸ್.ಡಿ. ತಮ್ಮಯ್ಯಗೆ ಕಾಂಗ್ರೆಸ್ ಟಿಕೆಟ್ ನೀಡದಂತೆ ಒತ್ತಾಯಿಸಿರುವ ಮುಸ್ಲಿಂ ಮುಖಂಡರು ತಮ್ಮಯ್ಯಗೆ ಟಿಕೆಟ್ ನೀಡಿದರೆ ಮತದಾನದಿಂದ ದೂರ ಉಳಿಯುವ ಎಚ್ಚರಿಕೆ ನೀಡಿದ್ದಾರೆ. ಕಳೆದ 3-4 ದಿನಗಳಿಂದ ತಮ್ಮಯ್ಯ ವಿರುದ್ಧ ಸರಣಿ ಬಂಡಾಯದ ಸಭೆಗಳು ನಡೆದಿದ್ದು, ಕಾರ್ಯಕರ್ತರ ನಡುವೆ ಕೈ ಮಿಲಾಯಿಸುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು. ಇದೀಗ ಮುಸ್ಲಿಂ ಸಮುದಾಯದಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿದೆ. ಟಿಕೆಟ್ಗೆ ಅರ್ಜಿ ಹಾಕಿರುವ 6 ಜನರಲ್ಲಿ ಒಬ್ಬರಿಗೆ ಟಿಕೆಟ್ ನೀಡುವಂತೆ ಮುಸ್ಲಿಂ ಸಮುದಾಯ ಒತ್ತಾಯಿಸಿದೆ. ಮತ್ತೆ ನೀವು ಈ ಕೋಮುವಾದಿ ಪಕ್ಷ RSS ಹಿಂಬಾಲಕರಾದಂತಹ ಈ ತಮ್ಮಯ್ಯ ಟಿಕೆಟ್ ಕೊಟ್ರೆ ಇಡೀ ನಮ್ಮ ಸಮುದಾಯದ ಮುಖಂಡರು ಗುರುಗಳು ಇವತ್ತು ಮಧ್ಯಾಹ್ನ ಮೀಟಿಂಗ್ ಮಾಡ್ತಾ ಇದಾರೆ, ನಾಳೆ ನಿರಂತರವಾಗಿ ಮೀಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ಏನ್ ನಿರ್ಧಾರ ಮಾಡ್ತಾರೆ ಅಂತೇಳಿ ನಾನು ಪತ್ರಿಕೆಗೂ ಹೇಳ್ತೀನಿ. ಯಾಕಂದ್ರೆ ಈಗ ಆಲ್ರೆಡಿ ಭಾರಿ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕೊಂಡು ನೋಡಿ, ಒಬ್ಬ ಕೋಮುವಾದಿ ಮಾಡಿದವನು ಇವತ್ತು ದತ್ತ ಜಯಂತಿ ಮಾಡಿದವರು ಹಾಗೂ ಮುಸ್ಲಿಂ ಬೈಕೊಂಡು ಓಡಾಡಿದವರು ಇವತ್ತಿಂತವರಿಗೆ ನಾವು ಮತ ಯಾವ ರೀತಿ ಹಾಕ್ಬೇಕು, ನಮ್ಮ ಮನಸ್ಸಾದ್ರೂ ಹೇಗೆ ಒಪ್ಪುತ್ತೆ, ಯಾವ ರೀತಿ ನಾವು ಹಾಕ್ಬೇಕು ಅನ್ನೋದನ್ನ ಆಗಿದೆ. ಕೆಲವರು ಮತದಾನದಿಂದ ದೂರ ಉಳಿಯಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಮುಸ್ಲಿಂ ಜನಾಂಗ ನಿರಂತರವಾಗಿ ದಲಿತರನ್ನು ಬೈಕೊಂಡಿದ್ದಾರೆ ಇವರು. ಅದಕ್ಕೂ ಸಾಕ್ಷಿ ಇದೆ, ಪ್ರೆಸ್ ಮೀಟ್ ಮಾಡಿರೋದು ನಾನು ಕೊಡ್ತೀನಿ. ಅದು ದಲಿತರ ಮೇಲೆ ಆದಾಗ, ಅನ್ಯಾಯ ಆದಾಗ ಒಂದು ತುಟಿ ವಿಚಾರ ಆಗಿರೋದು, 1000 ಮೇಲೆ ಆದಾಗ ಈಗ ಹೇಳ್ತಾರೆ ನಾನು ಈಗ ಸಿದ್ಧಾಂತ ಹೆಂಗ್ ಸಿದ್ಧಾಂತ ಬದಲಾಯಿಸ್ಕೊಂತೀರಿ? ಇದೆಲ್ಲ ಸಿದ್ಧಾಂತ ಬದಲಾಗತ್ತಾ ಯಾವತ್ತಾರ?